ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ದಯಾಮಿ ದೇವರೇ, ಈ ವಚನಾಮೃತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವ ಪ್ರತಿಯೊಬ್ಬರನ್ನು ನೀವು ಹರಸಿರಿ. ಇವತ್ತಿನ ದೇವರ ವಾಕ್ಯದ ಈ ಧ್ಯಾನದಲ್ಲಿ ನಾವೆಲ್ಲರೂ ನಮ್ಮ ಜೀವನದಲ್ಲಿ ನೈಜವಾದ ಸ್ನೇಹಿತರು ಯಾರೆಂಬುದನ್ನು ಸರಿಯಾಗಿ ಕಂಡುಕೊಳ್ಳಲು ಆ ದೈವ ಪ್ರೇರಣೆಯನ್ನು ಇವತ್ತು ದೇವರ ವಾಕ್ಯದ ಮೂಲಕ ನಮಗೆ ನೀಡಿರಿ. ನಮ್ಮೊಡನಿದ್ದು ಆ ಜ್ಞಾನವನ್ನು ನಮಗೆ ನೀಡಿರಿ ಪ್ರಭುವೇ. ಈ ಧ್ಯಾನದಿಂದ ನಾವು ನಮ್ಮ ಜೀವನದಲ್ಲಿ ಎದುರಿಸುವ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಯಾವ ರೀತಿ ವ್ಯವಹರಿಸಬೇಕೆಂಬ ಆ ಒಂದು ಒಳ್ಳೆಯ ರೀತಿಯ ಗುಣನಡತೆಯನ್ನು ನಮಗೆ ಇವತ್ತು ನೀಡಿರೆಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಸಹೋದರ ಸಹೋದರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾವೆಲ್ಲರೂ ಸ್ನೇಹಿತರು ಉಳ್ಳವರು. ಯಾರೊಬ್ಬನು ನಮ್ಮ ಜೀವನದಲ್ಲಿ ಸ್ನೇಹಿತರು ಇಲ್ಲದವರಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಕೆಲವರಿಗೆ ಹಲವಾರು ಸ್ನೇಹಿತರು, ಕೆಲವರೇ ಸ್ನೇಹಿತರು. ಆದರೆ ಸ್ನೇಹಿತರು ಇಲ್ಲದ ಯಾವೊಬ್ಬನು ವ್ಯಕ್ತಿಯು ಬಹಳ ವಿರಳ. ಯಾಕೆ? ನಮ್ಮ ಜೀವನದಲ್ಲಿ ಕಷ್ಟ, ದುಃಖ, ನೋವುಗಳು ಅಥವಾ ಸಂತೋಷ ಇವೆಲ್ಲವೂ ಇದೆ. ಜೀವನವೆಂದರೆ ಅದೇ. ಯಾವೊಬ್ಬನು ತನ್ನ ಜೀವನದಲ್ಲಿ ಜೀವನ ಪೂರ್ತಿ ದುಃಖದಲ್ಲಿ ಇರಲ್ಲ. ಯಾವೊಬ್ಬನು ತನ್ನ ಜೀವನದಲ್ಲಿ ಜೀವನ ಪೂರ್ತಿ ಸುಖದಲ್ಲಿ ಇರಲ್ಲ. ಆದರೆ ಒಂದಲ್ಲ ಒಂದಿನ ಆತನಿಗೆ ದುಃಖ ಬರುತ್ತೆ, ಅಥವಾ ಒಂದಿನ ಆತನಿಗೆ ಸುಖ ಬರುತ್ತೆ. ಇವುಗಳಲ್ಲಿ ಒಬ್ಬನು ಯಾವ ರೀತಿ ತನ್ನ ಜೀವನದಲ್ಲಿ ನಡೆದುಕೊಳ್ತಾನೆ, ಈ ದುಃಖದ ಸಮಯದಲ್ಲಿ, ಸುಖದ ಸಮಯದಲ್ಲಂತೂ ನಮಗೆ ಯಾರೊಬ್ಬರನ್ನೇ ಜೀವಿಸಲು ಅಥವಾ ಇಂಥ ಪರಿಸ್ಥಿತಿಯಲ್ಲಿ ಜೀವಿಸಲು ಅದು ಅಷ್ಟು ಕಷ್ಟವೇನು ಆಗುವುದಿಲ್ಲ. ಆದರೆ ದುಃಖದ ಸಮಯದಲ್ಲಿ, ಒತ್ತಡಗಳಿದ್ದ ಸಮಯದಲ್ಲಿ, ನಾವು ರೋಗಿಯಾದ ಸಮಯದಲ್ಲಿ, ಕಷ್ಟಗಳನ್ನು ಎದುರಿಸುವ ಸಮಯದಲ್ಲಿ ಒಬ್ಬಂಟಿಗರಾಗಿರಲು ನಮಗೆ ತುಂಬ ಕಷ್ಟವಾಗುತ್ತೆ. ಜೀವನದ ಸನ್ನಿವೇಶಗಳನ್ನು ಎದುರಿಸುವುದು ಕಷ್ಟವಾಗುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ನಮಗೆ ದೇವರ ಸಹಾಯ ಬೇಕು, ಸ್ನೇಹಿತರ ಸಹಾಯನೂ ಬೇಕು. ನಮ್ಮ ಸ್ನೇಹಿತರಿಲ್ಲದೆ ಖಂಡಿತ ಯಾವುದನ್ನು ನಮಗೆ ಮಾಡಲು ಸಾಧ್ಯವಾಗುವುದಿಲ್ಲ. ಇದೇ ದೇವರ ವಾಕ್ಯ ನಮಗೆ ಇವತ್ತು ಹೇಳುತ್ತೆ. ಸಿರಾಕನ ಗ್ರಂಥದಲ್ಲಿ ಅಧ್ಯಾಯ 12 ವಾಕ್ಯ 8ರಿಂದ ಇದರ ಬಗ್ಗೆ ಕೆಲವು ಜ್ಞಾನವನ್ನು ದೇವರ ವಾಕ್ಯ ನಮಗೆ ಕೊಡುತ್ತೆ. ದೇವರ ವಾಕ್ಯ ಹೇಳುತ್ತೆ, 8ನೇ ವಾಕ್ಯ 12ನೇ ಅಧ್ಯಾಯ, ಮಿತ್ರನ ಪರೀಕ್ಷೆ ಆಗುವುದಿಲ್ಲ ಸುಖದಲ್ಲಿ, ಶತ್ರುವು ಸಿಕ್ಕಿ ಬೀಳುವನು ದುಃಖದಲ್ಲಿ. ಮಿತ್ರನ ಪರೀಕ್ಷೆ ಆಗುವುದಿಲ್ಲ ಸುಖದಲ್ಲಿ. ನಿನ್ನ ಸುಖದಲ್ಲಿ ಪರೀಕ್ಷೆ ಆಗುವುದಿಲ್ಲ. ಸುಖದಲ್ಲಿ ನಾವೆಲ್ಲರೂ ಸಂತುಷ್ಟರಾಗ್ತೀವಿ. ಸುಖದಲ್ಲಿ ನಮಗೆ ಎಂಥ ಒಂದು ಕಷ್ಟದ ಪರಿಸ್ಥಿತಿ ಬರೋಲ್ಲ, ಎಲ್ಲರೂ ಚೆನ್ನಾಗಿರ್ತೀವಿ ನಾವು. ಆದರೆ ಯಾವಾಗ ನಮಗೆ ದುಃಖ ಬರುತ್ತೆ, ಆ ಸಮಯದಲ್ಲಿ ನಿಜವಾಗಿ ನಮ್ಮ ಪರೀಕ್ಷೆ ಆಗುತ್ತೆ. ಒಂದು ವೇಳೆ ಒಳ್ಳೆಯವರಾದರೆ ನಾವು ಖಂಡಿತ ಈ ದುಃಖದ ಸಮಯದಲ್ಲಿ ದೇವರ ಚಿತ್ತವನ್ನು ನಾವು ಆಲಿಸಿದಾಗ, ಆ ಕಷ್ಟಗಳು ಯಾಕೆ ಬರುತ್ತವೆಂದು ತಿಳಿದುಕೊಂಡಾಗ, ಆ ಕಷ್ಟವನ್ನು ಎದುರಿಸುವಂಥ ಆ ಪರಿಸ್ಥಿತಿಯಲ್ಲಿ ಆ ದೇವರ ಶಕ್ತಿ ನಮಗೆ ಸಿಗುವಾಗ ನಮಗೆ ಖಂಡಿತವಾಗಿಯೂ ಆ ಕಷ್ಟಗಳು ಬಂದರೂ ಎದುರಿಸಲು ಸಾಧ್ಯವಾಗುತ್ತೆ. ಆದರೆ ಒಬ್ಬ ಕೆಟ್ಟ ಮನುಷ್ಯನಿದ್ದಾನೆ. ಈ ಕೆಟ್ಟ ಮನುಷ್ಯನಿಗೆ ತನ್ನ ಜೀವನದಲ್ಲಿ ದೇವರ ಮೇಲೆ ನಂಬಿಕೆ ಇಲ್ಲ.
ಕಷ್ಟಗಳು ಬರುವಾಗ ಆತನು ನಕಾರಾತ್ಮಕವಾಗಿ ಅದನ್ನು ಸ್ವೀಕರಿಸ್ತಾನೆ. ದೇವರನ್ನೇ ಪ್ರಶ್ನಿಸುತ್ತಾನೆ. ದೇವರ ಮೇಲೆ ವಿಶ್ವಾಸವನ್ನು ಕಳ್ಕೊಳ್ಳುತ್ತಾನೆ. ಇದರಿಂದೇನಾಗುತ್ತೆ? ಆತನ ಜೀವನದಲ್ಲಿ ದುಃಖ ಇನ್ನೂ ಜಾಸ್ತಿ ಆಗುತ್ತೆ, ಭಯ ಜಾಸ್ತಿ ಆಗುತ್ತೆ, ನಿರಾಶೆ ಜಾಸ್ತಿ ಆಗುತ್ತೆ, ಒಂಟಿತನ ಕಾಡುತ್ತೆ. ಯಾಕೆಂದರೆ ದೇವರಿಂದ ಈತನು ದೂರವಾಗಿದ್ದಾನೆ, ಇನ್ನು ಮಿತ್ರರಿಂದ ದೂರವಾಗುತ್ತಾನೆ. ಕಷ್ಟಗಳು ಬಂದಾಗ ಆ ಒಂದು ರೀತಿಯಲ್ಲಿ ಒಳ್ಳೆಯದೆಲ್ಲ ಸ್ವೀಕರಿಸಲಿಕ್ಕೆ ಅಸಾಧ್ಯವಾದಾಗ ನಿರಾಶನಾಗುತ್ತಾನೆ. ಆದ್ದರಿಂದ ಇದು ನಿಜವಾದ ಪರೀಕ್ಷೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ವೈರಿಗಳು ವ್ಯಸನ ಪಡುವವರು ಒಬ್ಬನು ಸಮೃದ್ಧಿಯಲ್ಲಿರುವಾಗ ಗೆಳೆಯನು ದೂರವಾಗುವನು, ಆತನು ಬಡವನಾಗುವಾಗ. ಸಹೋದರ ಸಹೋದರರೇ, ವೈರಿಗಳು ನಮ್ಮ ಜೀವನದಲ್ಲಿ ಯಾರೆಂದು ತಿಳಿದುಕೊಳ್ಬೇಕು. ಯಾವೊಬ್ಬ ವೈರಿ ನಿನ್ನ ಜೀವನದಲ್ಲಿ ನೀನು ಒಳ್ಳೆಯದಾದಾಗ ಸಂತೋಷ ಪಡಲ್ಲ, ಆತನು ವ್ಯಸನ ಪಡುತ್ತಾನೆ. ಯಾಕೆ? ಆತನದಲ್ಲಿ ಮತ್ಸರ ತುಂಬಿದೆ, ಆತನಲ್ಲಿ ಸ್ವಾರ್ಥ ತುಂಬಿಕೊಂಡಿದೆ. ಸ್ವಾರ್ಥ ಉಳ್ಳವನು, ಮತ್ಸರದಿಂದ ತುಂಬಿಕೊಂಡವನು ಯಾವತ್ತು ಇತರರ ಒಳ್ಳೆಯದನ್ನು ಅಪೇಕ್ಷಿಸಲ್ಲ. ಅಂತೂ ನೀನು ಮಿತ್ರನಾಗಿರ್ಬೋದು, ನೀನು ಆತನ ಸ್ನೇಹಿತನಾಗಿರ್ಬೋದು, ಆದರೆ ಆತನ ನೈಜ ಸ್ನೇಹ ಅಲ್ಲ, ಅದು ಕಪಟತನದ ಸ್ನೇಹಿತನ. ಆ ಸ್ನೇಹ ಕಪಟತನದ ಸ್ನೇಹ. ಆತನು ಏನು ಮಾಡ್ತಾನೆ? ನಿನ್ನ ಜೀವನದಲ್ಲಿ ನೀನು ಆಶೀರ್ವದಿಸಲ್ಪಡುವಾಗ, ನಿನ್ನ ಜೀವನದಲ್ಲಿ ನೀನು ಒಳ್ಳೆಯವನಾದಾಗ, ನಿನ್ನ ಜೀವನದಲ್ಲಿ ಅಭಿವೃದ್ಧಿ ಆಗುವಾಗ ಆತನಿಗೆ ಅಸೂಯೆ ಆಗುತ್ತೆ, ಹೊಟ್ಟೆಕಿಚ್ಚು ಬರುತ್ತೆ, ಮತ್ಸರ ಜಾಸ್ತಿ ಆಗುತ್ತೆ, ಸ್ವಾರ್ಥ ಇನ್ನೂ ಜಾಸ್ತಿ ಆಗುತ್ತೆ. ಆತನು ನಿನ್ನ ಮೇಲೆ ಅದು ಯಾವುದೇ ರೀತಿಯಲ್ಲಿ ಒಂದು ರೀತಿಯಲ್ಲಿ ಪ್ರತೀಕಾರ ತಗೊಳ್ಳಲು ಅಥವಾ ನಿನ್ನನ್ನು ನಾಶ ಮಾಡಲು ಪ್ರಯತ್ನಿಸ್ತಾನೆ. ಇದು ದೇವರ ವಾಕ್ಯ ಹೇಳುತ್ತೆ ನಮಗೆ. ಕೆಟ್ಟವರು ಯಾವತ್ತೂ ಒಳ್ಳೆಯದನ್ನು ಬಯಸುವುದಿಲ್ಲ. ವೈರಿಗಳು ಯಾವತ್ತೂ ಅವರು ಸಂತೋಷ ಪಡುವುದಿಲ್ಲ. ಆತನು ನಾವು ಸಮೃದ್ಧಿಯಲ್ಲಿರುವಾಗ ಅವರು ದುಃಖ ಪಡುತ್ತಾರೆ. ಆದ್ದರಿಂದ ಮುಂದೆ ಹೇಳುತ್ತೆ ದೇವರ ವಾಕ್ಯ, ನಂಬಬೇಡ ವೈರಿಯನ್ನು ಎಂದು, ಆತನು ಅವನ ಕೆಡುಕು ತಾಮ್ರಕ್ಕೆ ಹತ್ತುವ ಕಿಲುಬು. ಅಂದರೆ ವೈರಿಯನ್ನು ನಂಬ್ತೀಯಾ, ನಿನ್ನ ಜೀವನದಲ್ಲಿ ನೀನು ಹಾಳಾಗಿ ಹೋಗ್ತೀಯ. ಅವನು ತನ್ನನ್ನು ತಗ್ಗಿಸಿಕೊಂಡ್ರು, ನೆಲ ಕಚ್ಚಿಕೊಂಡ್ರು, ಅವನ ವಿಷಯದಲ್ಲಿ ಜೋಗಿ ಆಗಿರು. ಕೆಲವರಂತೂ ಇದ್ದಾರೆ ನಮ್ಮ ಜೀವನದಲ್ಲಿ. ಸಹೋದರ ಸಹೋದರರೇ, ನಾವೆಲ್ಲ ಭಾಳ ಎಚ್ಚರದಿಂದ ಇರಬೇಕು ನಾವು. ಕೆಲವರು ತುಂಬ ತಗ್ಗುತ್ತಾರೆ, ಯಾವುದಕ್ಕೂ ಸಿದ್ಧವಾಗುತ್ತಾರೆ. ನೀನು ಅನ್ನಿಸ್ತೀಯ, ಅಯ್ಯೋ ಈ ನನ್ನ ಮಿತ್ರ ಎಷ್ಟು ಆತನು ತನ್ನನ್ನೇ ತಗ್ಗಿಸ್ಕೊಂಡ ನನಗೋಸ್ಕರ. ಅದೆಷ್ಟೋ ಒಂದು ಆತನಲ್ಲಿ ಸರಳತೆ ಇದೆ. ಆದರೆ ಇದು ನೈಜ ಸ್ನೇಹ ಅಲ್ಲ. ಆತನು ತಗ್ಗಿಸಿಕೊಳ್ಳುವುದು ನಿನಗಾಗಿ ಅಲ್ಲ, ತನಗಾಗಿ. ಆತನು ತನ್ನ ಏನು ಆಸೆಗೆ ಪೂರಕವಾಗಿ ಎಲ್ಲವನ್ನು ತುಂಬಿಕೊಳ್ತಾನೆ. ನಿನ್ನ ಮೇಲೆ ಆತನು ದ್ವೇಷ ಹೊಂದಿರ್ತಾನೆ. ಆದ್ದರಿಂದ ಎಚ್ಚರಿಕೆಯಿಂದಿರು. ಯಾವೊಬ್ಬನು ತಲೆ ತಗ್ಗಿಸಿಕೊಂಡ ಅಂತ ನೀನು ಹಿಗ್ಗಬೇಡ, ಎಚ್ಚರದಿಂದಿರು. ಪರೀಕ್ಷಿಸು, ಅವಲೋಕಿಸು. ಸರಿಯಾಗಿ ನೀನು ಒಂದಲ್ಲ ಬೆರಳಲ್ಲ 10 ಬಾರಿ ಯೋಚಿಸಿ ನೋಡು. ಎಚ್ಚರಿಕೆಯ ಹೆಜ್ಜೆಗಳನ್ನಿಡು. ಮುಂದೆ ಹೇಳ್ತದೆ ದೇವರ ವಾಕ್ಯ, ಕನ್ನಡಿ ಒರೆಸಿದವನಂತೆ ಆತನೊಡನೆ ವರ್ತಿಸು. ಕನ್ನಡಿಯನ್ನು ಒರೆಸುವಾಗ ನಾವು ಭಾಳ ಜಾಗರೂಕತೆಯಿಂದ ಒರೆಸುತ್ತೇವೆ. ಅದೇ ರೀತಿಯಲ್ಲಿ ನೀನು ಕನ್ನಡನನ್ನು ಒರೆಸ್ತೀಯಾ ಅಂತ ಅಂದುಕೊಂಡು ಆತನನ್ನೇ ವರ್ತಿಸು, ಜಾಗೃತಿಯಿಂದಿರು. ಆಗ ತಿಳಿಯುವೆ ನೀನು ಅವನ ಕಿಲುಬಿನಿಂದ ಕನ್ನಡಿ ಮಾಸಲಿಲ್ಲ ಎಂದು. ಸಹೋದರ ಸಹೋದರರೇ, ಇದು ಬಹಳ ಮುಖ್ಯ ನಮ್ಮ ಜೀವನದಲ್ಲಿ. ನಾವು ಜೀವನದಲ್ಲಿ ಹಲವಾರು ಬಾರಿ ಎಡವಿ ಬೀಳುತ್ತೇವೆ. ಎಲ್ಲಿ? ನಂಬಿಕೆ ಅತಿಯಾದಾಗ, ಜಾಸ್ತಿ ಆದಾಗ. ಆದ್ದರಿಂದ
ಈ ಅತಿಯಾದ ನಂಬಿಕೆ, ಅತಿಯಾಗಿ ನಾವು ವಿಶ್ವಾಸಿಕೊಳ್ಳುವುದು ಅದು ತಪ್ಪು ದಾರಿಗೆ ನಮ್ಮನ್ನು ಕೊಂಡೊಯ್ಯುತ್ತದೆ. ಎಚ್ಚರಿಕೆಯಿಂದ ಹಿಂದಿರಬೇಕು. ಇರಿಸಿಕೊಳ್ಳಬೇಡ ನೀನು ಅವನನ್ನು ನಿನ್ನೊಂದಿಗೆ, ನಿನ್ನ ತಳ್ಳಿ ನಿಂತುಕೊಂಡ ನಿನ್ನ ಸ್ಥಳದಲ್ಲೇ. ಕೆಟ್ಟ ವ್ಯಕ್ತಿ ನಿನ್ನೊಡನೆ ಇದ್ದಾನೆ, ಆತನ ನಿನ್ನೊಂದಿಗೆ ಇರಿಸಿಕೊಳ್ಳಬೇಡ. ಯಾಕೆ? ಆತನಲ್ಲಿ ಇರುವುದು ಒಳ್ಳೆಯದಲ್ಲ. ಒಂದಲ್ಲ ಒಂದು ದಿನ ಆತ ನಿನಗೆ ಎದುರು ನಿಲ್ತಾನೆ, ನಿನ್ನನ್ನು ತಳ್ಳಿಬಿಡ್ತಾನೆ, ನಿನ್ನ ಸ್ಥಳವನ್ನು ಆತನು ಆಕ್ರಮಿಸುತ್ತಾನೆ. ಇದು ಸ್ವಾರ್ಥಿಗಳ ರೀತಿ. ಒಳ್ಳೆಯತನ ಮಾತ್ರ ತಾನು ತನ್ನ ಜಾಗವನ್ನು ಬಿಟ್ಟು ಇತರರಿಗೆ ಕೊಡುತ್ತಾನೆ. ಆದರೆ ಕೆಟ್ಟವನಾದವನು ಇತರರ ಜಾಗವನ್ನು ತನ್ನದಾಗಿಸುತ್ತಾನೆ. ಪುನಃ ಹೇಳ್ತೀನಿ ನಾನು, ಒಳ್ಳೆಯವನು ತನ್ನ ಜಾಗವನ್ನು ಬಿಟ್ಟು ಇತರರಿಗೆ ಕೊಡುತ್ತಾನೆ, ಆದರೆ ಕೆಟ್ಟವನು ಇತರರ ಜಾಗವನ್ನು ಅದು ತನ್ನದಾಗಿಸಿಕೊಳ್ಳುತ್ತಾನೆ. ಇದು ಕೆಟ್ಟವರ ರೀತಿ ಜೀವನ ಶೈಲಿ. ಆದ್ದರಿಂದ ನೀನು ಜಾಗ್ರತೆಯಾಗಿರು, ಅವನನ್ನು ನಿನ್ನೊಂದಿಗೆ ಇಟ್ಟುಕೊಳ್ಳಬೇಡ. ಯಾಕೆಂದರೆ ಕೆಟ್ಟ ಒಬ್ಬ ಸ್ನೇಹಿತನನ್ನು ನಿನ್ನೊಂದಿಗೆ ಇಟ್ಟುಕೊಂಡೆ ಆದರೆ ಒಂದು ದಿನ ನೀನು ನಿಂತ ಆ ಸ್ಥಳ, ನೀನು ಕುಳಿತುಕೊಳ್ಳುವಂಥ ಆ ಒಂದು ಕುರ್ಚಿ ಅದು ಆತನದು ಆಗಬಹುದು. ಆತನು ನಿನ್ನನ್ನು ತಳ್ಳುವನು, ಅದನ್ನು ಆಕ್ರಮಿಸುವನು ಮತ್ತು ಅದರಲ್ಲಿ ತಾನು ಮೆರೆಯುವನು. ಇದು ಕೆಟ್ಟ ಮನುಷ್ಯರ ರೀತಿ. ಆದ್ದರಿಂದ ಯಾವತ್ತೂ ನಂಬಬೇಡ, ಜಾಗ್ರತೆಯಾಗಿರು. ಆತನನ್ನು ನಿನ್ನ ಸ್ಥಳದಲ್ಲಿ ಕುಳಿಸಿಕೊಳ್ಳಬೇಡ, ಅವನನ್ನು ಕುಳ್ಳಿರಿಸಬೇಡ. ನಿನ್ನ ಬಲಗಡೆಯಲ್ಲೇ ಆಕ್ರಮಿಸಿಕೊಂಡಾನು ಆತ ನಿನ್ನ ಆಸನವನ್ನೇ. ಹೇಗೆ ದೇವರ ವಾಕ್ಯ ಹೇಳುತ್ತೆ ನೋಡಿ. ಅದೆಷ್ಟೋ ಜನರು ತಮ್ಮ ಜೀವನದಲ್ಲಿ ಇಂತಹ ವ್ಯಕ್ತಿಗಳಿಗೆ ಮಣೆ ಹಾಕಿ ಎಲ್ಲವನ್ನು ಕಳ್ಕೊಂಡಿದ್ದಾರೆ. ಮಿತ್ರರೇ ಅವರಿಗೆ ಮೋಸ ಮಾಡಿದ್ದಾರೆ. ಯಾವ ಆತನಲ್ಲಿ ಅತಿಯಾಗಿ ವಿಶ್ವಾಸವಿಟ್ಟಿದ್ದಾರೆ, ಯಾವ ಆತನಿಗೆ ತನ್ನ ರೀತಿಯಲ್ಲಿ ಹೆಚ್ಚಿನ ಸಹಾಯ ಮಾಡಿದ್ದಾರೆ, ಅವರು ಒಂದಲ್ಲ ಒಂದು ದಿನ ಎಲ್ಲವನ್ನು ಕಳಕೊಳ್ಳುವರು. ಇಂಥ ಪರಿಸ್ಥಿತಿ ಅವರಿಗೆ ಬರುತ್ತೆ. ಆದ್ದರಿಂದ ಎಚ್ಚರಿಕೆಯಿಂದಿರು. ಸಂತಾಪ ಪಡುವರೆ ಹಾವಾಡನಿಗೆ ಹಾವು ಕಚ್ಚಿದರೆ, ಕಾಡು ಮೃಗಗಳನ್ನು ಪಳಗಿಸುವವನಿಗೆ ಅವು ಕಚ್ಚಿದರೆ, ಅಂತೆಯೇ ಪಾಪಾತ್ಮನ ಜೊತೆಗೆ ಸೇರಿದವರು ಆತನ ಪಾಪದಲ್ಲಿ ಪಾಲ್ಗೊಂಡವರು. ಸಹೋದರ ಸಹೋದರಿಯರೇ, ಅರ್ಥಪೂರ್ಣ ಮಾತುಗಳು. ಒಬ್ಬ ಆತನಿದ್ದಾನೆ, ಹಾವಾಡಿಗ. ಆತನಿಗೆ ಹಾವು ಕಚ್ಚಿದರೆ ನಾವು ಸಂತಾಪ ಪಡುತ್ತೇವೆ ಎಂಬುದು. ಇವತ್ತು ಬೆಳಗ್ಗೆ ನಾನು TV ಕಾರ್ಯಕ್ರಮವನ್ನು ನೋಡ್ತಿದ್ದೆ. ಇದರಲ್ಲಿ ಒಬ್ಬ ಹಾವಾಡಿಗನು, ಉರಗ ಪ್ರೇಮಿ, ಅದೆಷ್ಟೋ ಹಾವುಗಳನ್ನು, ವಿಷ ಸರ್ಪಗಳನ್ನು ಪಳಗಿಸಿ ಅವುಗಳಿಂದ ಮರಿಗಳನ್ನು ತೆಗೆಸಿ ಕಾಡುಗಳಿಗೆ ಬಿಟ್ಟಿದ್ದಾನೆ. ಅಂದರೆ ಅಷ್ಟು ಪ್ರೀತಿ ಅವನಿಗೆ. ಆದರೆ ಇಂತಹ ಉರಗ ಪ್ರೇಮಿ ಸರ್ಪದಿಂದಲೇ ಕಚ್ಚಿಸಿಕೊಂಡು ಆತನ ಜೀವ ಹರಿಹೋಗಿದೆ. ನಿನ್ನೆ ಅಷ್ಟೇ ನಡೆದ ಘಟನೆ ಇದು. ಸಹೋದರ ಸಹೋದರರೇ, ವಿಷ ಸರ್ಪ ಎಂದರೆ ವಿಷ ಸರ್ಪನೇ. ಅದು ಯಾವಾಗ ನಿನಗೆ ಕಚ್ಚುತ್ತೆ, ಯಾವಾಗ ನಿನ್ನ ಜೀವನ ಅಂತ್ಯಗೊಳಿಸುತ್ತೆ, ಯಾವಾಗ ನಿನಗೆ ಹಿಂದೆ ಪೆಟ್ಟು ಕೊಡುತ್ತೆ, ಇದು ನಿನಗೆ ತಿಳಿಯಲ್ಲ. ಎಚ್ಚರವಾಗಿರು. ಹಾವುಗಳನ್ನೇ ಸರಸವಾಡುವಾಗ ಎಚ್ಚರದಿಂದಿರಬೇಕು. ಅದೇ ರೀತಿ ಹಾವುಗಳಂಥ ಮನುಷ್ಯರು, ವಿಷಜಂತುಗಳು, ಮದ ಮತ್ಸರದಿಂದ ತುಂಬಿಕೊಂಡವರು, ಕೆಟ್ಟ ಚಾಲಿಗೆ ಒಳಗಾದವರು, ಮೋಸಗಾರರು, ಸ್ವಾರ್ಥದಿಂದ ತುಂಬಿಕೊಂಡವರು,
ಇಂಥವರಿದ್ದಾರೆ. ಇಂಥವರನ್ನೇ ಯಾವ ರೀತಿ ವ್ಯವಹರಿಸ್ತೀಯ? ಜಾಗೃತಿಯಾಗಿರು. ದೇವರ ವಾಕ್ಯದಂತೆ ನಡೆ, ಮನುಷ್ಯರ ವಾಕ್ಯದಂತೆ ನಡಿಬೇಡ. ಯಾಕೆಂದರೆ ಒಂದು ದಿನ ಆ ವಿಷ ಸರ್ಪದಿಂದ ನಿನ್ನನ್ನೇ ನೀನು ಕಚ್ಚಿಸಿಕೊಳ್ತೀಯ, ಸಾಯುತ್ತಿ ನೀನು. ಎಚ್ಚರವಾಗಿರು. ಮುಂದೆ ದೇವರ ವಾಕ್ಯ ನಮಗೆ ಹೇಳುತ್ತೆ, ಸಂತಾಪ ಪಡುವವರೇ ಆವಾಡಿಗೆ ಅವನಿಗೆ ಹಾವು ಕಚ್ಚಿದರೆ, ಕಾಡು ಮೃಗಗಳನ್ನು ಪಳಗಿಸುವವನಿಗೆ ಅವು ಕಚ್ಚಿದರೆ, ಅಂತೆಯೇ ಪಾಪಾತ್ಮನ ಜೊತೆಯಲ್ಲಿ ಸೇರಿದವರು ಅವನ ಪಾಪದಲ್ಲಿ ಪಾಲ್ಗೊಂಡವರು. ಯಾರೊಬ್ಬನು ಪಾಪಾತ್ಮನೊಂದಿಗೆ ಸಹವಾಸದಲ್ಲಿದ್ದಾನೆ, ಆತನು ಪಾಪ ಮಾಡುವವನೇ. ಪಾಪ ಮಾಡದವರನ್ನೇ ಒಬ್ಬ ಪಾಪವನ್ನು ಮಾಡಿದವರನ್ನೇ ಅದನ್ನೇ ಸರಸ ಸಲ್ಲಾಪದಿಂದ ಸಾಧ್ಯವಿಲ್ಲ. ವೈರಿಗಳು. ಆದ್ದರಿಂದ ಇದು ಆತನಿಗೆ ಅಪಾಯವನ್ನು ತಂದೊಡ್ಡುತ್ತದೆ. ಆದ್ದರಿಂದ ನಿನ್ನ ಬಳಿ ಇರುವವನು ಅವನು ಕೆಲ ಕಾಲ, ನಿನ್ನ ಬಳಿ ನಿಲ್ಲನು ಅವನು ಪತನವಾಗುವಾಗ. ಇಂಥವು ಕೆಟ್ಟ ವ್ಯಕ್ತಿಗಳಿದ್ದಾರೆ. ನೀನು ಒಳ್ಳೆಯವನಿಗಾದರೂ ಇರ್ತಾನೆ, ಆದರೆ ಉದ್ದಕಾಲ ಅಲ್ಲ. ನಾಳೆ ನಿನಗೆ ಕಷ್ಟ ಬರಲಿ, ನಾಳೆ ನಿನಗೆ ರೋಗ ಬರಲಿ, ನಾಳೆ ನೀನು ಅಸಹಾಯಕನಾಗುವಿ, ಸಾಲಗಾರನಾಗಿರುವೆ. ಏನಾಗುತ್ತೆ? ಎಲ್ಲರೂ ನಿನ್ನ ಕೈ ಬಿಡ್ತಾರೆ. ಯಾವ ಮಿತ್ರ ನಿನ್ನೊಂದಿಗೆ ನಿಲ್ಲುವುದಿಲ್ಲ. ಚೆನ್ನಾಗಿ ನೆನಪಿಡು. ವೈರಿಗಳು ಆಡುವುದು ಸವಿ ಮಾತು, ನಿನ್ನನ್ನು ಹಳ್ಳಕ್ಕೆ ತಳ್ಳುವುದೇ ಆತನ ಮಸಲತ್ತು. ಸವಿ ಮಾತುಗಳನ್ನು ಆಡ್ತಾ ನಿನಗೋಸ್ಕರ ಅಲ್ಲ, ನಿನ್ನ ಪ್ರೀತಿಯಿಂದ ತುಂಬಿಕೊಂಡಲ್ಲ, ಆತನ ಸ್ವಾರ್ಥವನ್ನು ಸಾಧಿಸಲು. ಈ ಸಿಹಿ ಮಾತುಗಳು ಆತನ ಬಾಯಿಯಲ್ಲಿ ಬರುವುದು ಆತನ ಒಳಗಿನ ಕೆಟ್ಟ ಆಲೋಚನೆಗಳನ್ನು ಕಾರ್ಯಗತಗೊಳಿಸಲು. ಎಚ್ಚರವಾಗಿರು. ಯಾರನ್ನು ಸುಲಭದಲ್ಲಿ ನಂಬಬೇಡ. ಕಣ್ಣಾರೆ ಕಂಡರು ಪರಾಂಬರಿಸು ನೋಡು, ಕೇಳಿಸಿಕೊಂಡರು ಕೇಳಿಸಿಕೊಳ್ಳದವನಂತೆ ಮಾಡು, ಪುನಃ ಒಮ್ಮೆ ಕೇಳಿಸಿಕೊಳ್ಳು. ಇದು ಬಹಳ ಅವಶ್ಯ. ಒಂದೇ ಕ್ಷಣದಲ್ಲಿ ನಂಬಬೇಡ ಮನುಷ್ಯರನ್ನು. ಜಾಗೃತಿ ಇರು, ಯೋಚಿಸು. ಇದು ಬಹಳ ಮುಖ್ಯ. ದೇವರ ವಾಕ್ಯ ನಮಗೆ ಹೇಳುತ್ತೆ. ಆದ್ದರಿಂದ ನಿನಗೆ ಬಡತನ ಬಂದಾಗ ನೀನು ಮೊದಲು ಕಾಣುವುದು ಇವನನ್ನೇ. ನಟಿಸೋನು ನಿನಗೆ ನೆರವಾಗುವನಂತೆ ಸಮಯ ಕಾಯುತ್ತಿರುವನು ನಿನ್ನನ್ನು ಕೆಡುವುದಕ್ಕೆ. ದೇವರು ನಿನ್ನೊಡನಿದ್ದಾನೆ. ಬಡತನ ಬರುತ್ತೆ, ಕಷ್ಟ ಬರುತ್ತೆ, ಉಣ್ಣುವ ಪರಿಸ್ಥಿತಿ ಇಲ್ಲದಂಥ ಪರಿಸ್ಥಿತಿ ಬರುತ್ತೆ. ಆದರೆ ಸಹೋದರ ಸಹೋದರಿ, ಜೀವನದಲ್ಲಿ ನೀನು ಸೋಲುವುದಿಲ್ಲ. ಯಾಕೆಂದರೆ ನಿನಗೆ ಒದಗಿಸಿಕೊಡುವ, ನಿನಗೆ ಜೀವ ಕೊಡುವ, ನಿನ್ನ ಜೀವನಕ್ಕೆ ಬೇಕಾದ ಅವಶ್ಯಕತೆಗಳನ್ನು ಕೊಡುವ ದೇವರು ನಿನ್ನೊಂದಿಗಿದ್ದಾನೆ. ಆದ್ದರಿಂದ ನೀನು ಯಾವತ್ತೂ ನೀನು ಭಯಪಡುವ ಅಗತ್ಯ ಇಲ್ಲ. ಆದರೆ ಯಾರೊಬ್ಬನು ನಟಿಸುವವನಿದ್ದಾನೆ, ಆತನು ಒಂದಲ್ಲ ಒಂದು ದಿನ ನಿನ್ನನ್ನು ನೆಲಕ್ಕೆ ಕೆಡವುತ್ತಾನೆ. ಅದನ್ನು ಜಾಗೃತಿ ಇರಬೇಕು. ಎಚ್ಚರವಿಲ್ಲದ ಜೀವನ ನಾವು ನಡೆಸಿದರೆ ಒಂದಲ್ಲ ಒಂದು ದಿನ ಕೆಡ್ಡಕ್ಕೆ ಬೀಳ್ತೀವಿ. ಯಾವಾತನೊಬ್ಬ ಕೆಟ್ಟವನ ಆತನ ಕೆಡ್ಡಕ್ಕೆ ಬೀಳ್ತೀವಿ, ನಾವು ಸಾಯ್ತೀವಿ. ಏನು ಪ್ರಯೋಜನ ಆಗಲ್ಲ. ಆದ್ದರಿಂದ ನೀನು ಬಹಳ ಜಾಗೃತಿಯಿಂದಿರು. ದೇವರ ವಾಕ್ಯ ನಮಗೆ ಮುಂದೆ ಹೇಳುತ್ತೆ, ಪಿಸು ಮಾತನಾಡುವವನು ಮುಖಭಾವವನ್ನು ಬದಲಿಸುವನು, ಅವನು ತಲೆ ಅಲ್ಲಾಡಿಸುವನು, ಚಪ್ಪಾಳೆ ತಟ್ಟುವನು. ಆತನ ಮುಖಚರ್ಯೆ, ಆತನ ಮಾತುಗಳು ಎಲ್ಲವೂ ಸಿಹಿಯಾಗಿರು. ಸಹೋದರ ಸಹೋದರರೇ, ಜೀವನದಲ್ಲಿ ಒಳ್ಳೆಯ ಸ್ನೇಹಿತರನ್ನು ನಾವು ಹೊಂದಿಕೊಳ್ಳೋಣ.
ಒಳ್ಳೆಯ ಸ್ನೇಹಿತರು ನಮಗೆ ಬೇಕು. ಒಳ್ಳೆಯ ಸ್ನೇಹಿತರು ಯಾವತ್ತೂ ಅವರ ಸ್ವಂತ ಹಿತವನ್ನು ಬಯಸುವುದಿಲ್ಲ. ಅವರು ತಮ್ಮ ಬಗ್ಗೆ ಹೆಚ್ಚು ಮಾತನಾಡಲ್ಲ. ಅವರು ನಿಮ್ಮನ್ನು ತನಗೋಸ್ಕರ ಉಪಯೋಗಿಸಿಕೊಳ್ಳಲ್ಲ. ಅವರು ಕೊಡುವವರಾಗುತ್ತಾರೆ ವಿನ ತಗೊಳ್ಳುವವರು ಆಗುವುದಿಲ್ಲ. ಯಾವುದೇ ರೀತಿ ವಿಷಕಾರಕ ರೀತಿಯ ಒಂದು ಯೋಚನೆ ಅವರಲ್ಲಿ ಇರಲ್ಲ. ಆದ್ದರಿಂದ ಒಳ್ಳೆಯ ಮಿತ್ರರನ್ನು ಆರಿಸೋಣ. ಜೀವನದಲ್ಲಿ ನಾವು ಹೊಂದುವ ಮಿತ್ರರೆಂಬುದನ್ನು ಸರಿಯಾಗಿ ತಿಳಿದುಕೊಳ್ಬೇಕು. ಅವರೆಂಥವರು? ಒಳ್ಳೆಯ ವ್ಯವಸ್ಥೆ ಉಳ್ಳವರ, ಒಳ್ಳೆಯ ಮನೆಯಲ್ಲಿ ಹುಟ್ಟಿದವರ, ಜೀವನದಲ್ಲಿ ಯಾವ ರೀತಿ ಅವರು ಸಾಗಿ ಬಂದರೆ ಎಲ್ಲವನ್ನು ಗಮನಿಸಬೇಕು ಸಹೋದರರೇ. ಇದು ಮಾತ್ರ ನಮಗೆ ಪ್ರಯೋಜನವಾಗುವುದು. ಆದ್ದರಿಂದ ಎಚ್ಚರಿಕೆಯಿಂದಿರೋಣ. ಎರಡನೇದಾಗಿ ಸಹೋದರರೇ, ನಮ್ಮ ಜೀವನದಲ್ಲಿ ಖಂಡಿತವಾಗಿ ಇವತ್ತು ದೇವರ ವಾಕ್ಯ ಆ ಸ್ನೇಹಿತರೊಂದನ್ನೇ ವ್ಯವಹರಿಸುವ ರೀತಿ ಬಗ್ಗೆ ಹೇಳಿಕೊಟ್ಟಿದೆ. ಹಲವಾರು ಬಾರಿ ನಾವು ಜೀವನದಲ್ಲಿ ನಮ್ಮನ್ನೇ ನಾವು ತಪ್ಪು ದಾರಿಗೆ ಎಳೆದುಕೊಳ್ತೀವಿ. ಒಬ್ಬರನ್ನ ವ್ಯವಹರಿಸ ನಮಗೆ ಸಾಧ್ಯವಾಗಲ್ಲ. ಒಬ್ಬರ ಒಳಿತನ್ನು ನಮಗೆ ಅವರು ಯೋಚಿಸುವಂಥ ಶಕ್ತಿ ಇಲ್ಲ. ಆದರೆ ಕೇವಲ ಹೊರಗಿನ ತೋರಿಕೆಗೋಸ್ಕರ ನಾವು ಇದ್ದೇವೆ. ನಾವನ್ನು ಒಳ್ಳೆಯದನ್ನು ಮಾಡ್ತೀವಿ ಅಂತ ಹೇಳಿಕೊಡ್ತೀವಿ, ಆದರೆ ಒಳ್ಳೆಯದನ್ನು ಮಾಡಲ್ಲ. ಇಂಥ ವ್ಯಕ್ತಿಗಳು ಒಳ್ಳೆಯ ಮುಖಗಳನ್ನು ಇಟ್ಟು ತಮ್ಮೊಂದಿಗೆ ಹೊಂದಿಕೊಂಡು ಕೆಟ್ಟ ಚಾಳಿಯನ್ನು ಜೀವಿಸುವವರಿದ್ದಾರೆ. ಇಂಥವರಿಗೆ ಖಂಡಿತವಾಗಿಯೂ ಬುದ್ಧಿ ಕಲಿಸಬೇಕಾದವರು ದೇವರೇ. ಆದ್ದರಿಂದ ಸಹೋದರರೇ, ಎಚ್ಚರಿಕೆಯಿಂದಿರೋಣ. ಒಳ್ಳೆಯ ಸ್ನೇಹಿತರನ್ನು ಹೊಂದಿಕೊಳ್ಳೋಣ. ಒಳ್ಳೆಯ ಮನಸ್ಸು ಉಳ್ಳವರಾಗೋಣ. ಇತರರಿಗೆ ಸಹಾಯ ಮಾಡುವ ಒಳ್ಳೆಯ ಸ್ನೇಹಿತರಾಗೋಣ. ದೇವರು ನಮ್ಮೊಡನಿದ್ದಾನೆ. ದೇವರಲ್ಲಿ ಯಾವತ್ತೂ ಭಯಪಡುವುದು ಬೇಡ. ದೇವರಲ್ಲಿ ವಿಶ್ವಾಸವನ್ನು ಕಳಕೊಳ್ಳುವುದು ಬೇಡ. ದೇವರನ್ನು ಯಾವತ್ತೂ ಅನುಮಾನಿಸುವುದು ಬೇಡ. ವಿಶ್ವಾಸವಿಡೋಣ, ಪೂರ್ತಿ ವಿಶ್ವಾಸವಿಡೋಣ. ಒಳ್ಳೆಯ ಸ್ನೇಹಿತರಾಗೋಣ. ದೇವರ ಪ್ರತಿರೂಪಗಳನ್ನು ಆಗೋಣ. ಒಂದು ಕಡೆಗೆ ಪ್ರಾರ್ಥಿಸೋಣ. ದಯಾಮಯಿ ದೇವರೇ, ನಮ್ಮ ಜೀವನದಲ್ಲಿ ಇತರರಿಗೆ ಒಳ್ಳೆಯದನ್ನು ಮಾಡುವಂಥ ಸದ್ಗುಣಗಳನ್ನು ನಮಗೆ ದಯಪಾಲಿಸಿರಿ. ನಾವು ಒಬ್ಬ ಸ್ನೇಹಿತರಾಗಲು, ಇತರರಿಗೆ ಪರೋಪಕಾರಿಯಾಗುವಂಥ ಸ್ನೇಹಿತರಾಗಲು ನಮ್ಮನ್ನು ಹರಸಿರಿ. ನಾವು ಮಿತ್ರತ್ವ ಬೆಳೆಸುವಂತಹ ಮಿತ್ರರು ಒಳ್ಳೆಯವರಾಗಿರಲಿ. ಕೆಟ್ಟ ಮಿತ್ರತ್ವದಿಂದ ನಮಗೆ ಬಿಡುಗಡೆಯನ್ನು ನೀಡಿರಿ. ಯಾವತ್ತೂ ಒಳ್ಳೆಯವರೊಂದಿಗೆ ಇರಬೇಕು ವಿನ ಕೆಟ್ಟವರೊಂದಿಗೆ ನಾವು ಹೋಗದೆ ನಮ್ಮ ಒಳ್ಳೆತನವನ್ನು ಕಾಪಾಡಿಕೊಳ್ಳುವಂಥ ಆ ಶಕ್ತಿಯನ್ನು ನಮಗೆ ನೀಡಿರಿ ಪ್ರಭುವೇ. ನಾವು ನಿಮ್ಮನ್ನು ಪ್ರಾರ್ಥಿಸ್ತೇವೆ. ಆಮೇಲೆ